ಕರುಣಿಸು ವರಗಳ ಪ್ರಭುವೇ. ನಮ್ಮ ಟಿವಿಯ ಭಂಡಾರಿ ಬಿಲ್ಡರ್ಸ್ ಯಕ್ಷರಾಮಾಯಣ ಪಟ್ಲಗುತ್ತು ಸತೀಶ್ ಶೆಟ್ಟಿಯವರ ಸಿರಿಕಂಠದಲ್ಲಿ ಮೂಡಿಬರುತ್ತಿರುವ ರಾಮಾಯಣ ಕಥಾವಾಹಿನಿ. ಶ್ರೀ ಪಾವಂಜೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಕ್ಷೇತ್ರದ ಸಂಪೂರ್ಣ ಸಹಕಾರದೊಂದಿಗೆ ನಮ್ಮ ಟಿವಿ ಪ್ರಸ್ತುತಪಡಿಸುವ ಯಕ್ಷರಾಮಾಯಣದ ಪ್ರಧಾನ ಪ್ರಾಯೋಜಕರು ಭಂಡಾರಿ ಬಿಲ್ಡರ್ಸ್. ಮಾತಾ ಡೆವಲಪರ್ಸ್ ಇವರು ಸಹ ಪ್ರಾಯೋಜಕರು. ಚಾವಡಿಮನೆ ಜಗನ್ನಾಥ್ ಶೆಟ್ಟಿ, ವಿಜಯನಾಥ್ ವಿಠಲ್ ಶೆಟ್ಟಿ ಅವರ ಸಲಹೆ ಸಹಕಾರದೊಂದಿಗೆ ನಮ್ಮ ಟಿವಿಯ ಯಕ್ಷರಾಮಾಯಣ ಕಥಾವಾಹಿನಿ ಮುಂದುವರಿಯುತ್ತಾ ಇದೆ. ಭರತ ರಾಮನನ್ನು ಮರಳಿ ನೀನು ಅಯೋಧ್ಯೆಗೆ ಬಂದು ಅಧಿಕಾರವನ್ನು ಸ್ವೀಕರಿಸಬೇಕು ಎನ್ನುವ ಬೇಡಿಕೆಯನ್ನಿಟ್ಟಾಗ 4 ಮಂದಿ ಮಕ್ಕಳಾದ ನಾವು ನಮ್ಮ ತಂದೆಯ ಅಪೇಕ್ಷೆಯನ್ನು ಪೂರೈಸುವ ಮಕ್ಕಳಾಗಿ ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಿಸಬೇಕು ಎನ್ನುವ ಎಚ್ಚರಿಕೆಯ ನುಡಿಕೊಟ್ಟು, ನಾನು ರಾಜ್ಯಕ್ಕೆ ಮರಳಿ ಬರುವುದಿಲ್ಲ, ನೀನೇ ಪಟ್ಟವನ್ನೇರಬೇಕು ಎನ್ನುವ ಗಟ್ಟಿಯಾದ ನಿರ್ಧಾರವನ್ನು ರಾಮ ತಿಳಿಸಿದಾಗ ಭರತನ ಜೊತೆಯಲ್ಲಿ ರಾಮನಲ್ಲಿಗೆ ಬಂದ ಜಾಬಾಲಿ ಮಹರ್ಷಿಗಳು ರಾಮನಿಗೆ ಹೀಗೆ ಹೇಳ್ತಾರೆ. ಶ್ರೀರಾಮ ಲಾಲಿದು ಮಾತಾ ಗುಣಸಾರ ತ್ರಿಲೋಕ ವಿಖ್ಯಾತ ಗುಣಸಾರ ಲೋಕ ವಿಖ್ಯಾತ
ಈ ನನ್ನ ತಂದೆ ತಾಯಿಗಳೆಂಬ ದುಷ್ಟಾಭಿಮಾನದಿ ತಡೆಯುವಾತನು ತುಚ್ಚನಲ್ಲವೇ ನೋಡಿದೆ ಮೊಲಗೆ ತಲೆಯಲ್ಲಿ ಕೊಡು ಮೂಡಿ ಮುದನಲು ಹಾತಿಯಲ್ಲಿ ಪ್ರೌಢವಾರಗದಿಲ್ಬರೇ ನೀನಿಂದ ಪ್ರೌಢರಾರವರಗದಿಲ್ಬರೇ ನೀನಿಂದ ಕೋಳಿ ಕರೆದುಳಾರಡುಳಿಗುದ ಕುಜಿತ ಶ್ರೀರಾಮರಾಯ ಮಾತ ಗುಣಸಾರ ತಿಲೋಕ ವಿಖ್ಯಾತ ಗುಣಸಾರ ತಿಲೋಕ ವಿಖ್ಯಾತ ಗುಣಸಾರ ಶ್ರೀರಾಮ ರಾಮ ಒಬ್ಬ ಪ್ರಯಾಣಿಕ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುವಾಗ ನದಿ ಸಿಗುತ್ತದೆ. ನದಿಯ ನೀರನ್ನು ಕುಡಿಯುತ್ತಾನೆ. ಮುಂದೆ ಸಾಗಿದಾಗ ನೆರಳಿಗಾಗಿ ಒಂದು ಮರವನ್ನು ಆಶ್ರಯಿಸಿಕೊಳ್ಳುತ್ತಾನೆ. ಹಸಿವಾದಾಗ ತಿನ್ನುವುದಕ್ಕೆ ಆ ಮರದ ಫಲಗಳನ್ನು ಉಪಯೋಗಿಸುತ್ತಾನೆ. ಆ ಕಾರಣಕ್ಕಾಗಿ ತನ್ನ ಪ್ರಯಾಣದ ಉದ್ದಕ್ಕೆ ಆ ನದಿಯನ್ನು ಆ ಮರವನ್ನು ಜೊತೆಯಲ್ಲಿ ಹಿಡಿದುಕೊಂಡು ಹೋಗುವುದಕ್ಕೆ ಆತನಿಗೆ ಸಾಧ್ಯವಾಗುವುದಿಲ್ಲ. ಮನುಷ್ಯನೂ ಕೂಡ ಹಾಗೆಯೇ. ಮನುಷ್ಯನಾಗಿ ಹುಟ್ಟಿದವನಿಗೆ ತಂದೆ, ಸೋದರರು, ಪತ್ನಿ, ತಾಯಿ ಎನ್ನುವ ಸಂಬಂಧ ಈ ಜನ್ಮದಲ್ಲಿ ಬರ್ತದೆ. ಮುಂದಿನ ಜನ್ಮದಲ್ಲಿ ಅದೇ ಸಂಬಂಧ ಮುಂದುವರಿಯಬೇಕಾದ ಅವಶ್ಯಕತೆ ಇರುವುದಿಲ್ಲ. ಆದುದರಿಂದ ಈಗ ನಿನ್ನ ತಂದೆ ತಾಯಿಗೆ ಕೊಟ್ಟಂತಹ ಮಾತನ್ನು ನೀನು ನಡೆಸಿಕೊಡುವುದಕ್ಕಾಗಿ ಕಾಡಿಗೆ ಬಂದಿದ್ದಿ. ನಿನ್ನ ತಂದೆ ಈಗ ಸತ್ತು ಹೋಗಿದ್ದಾನೆ. ತಂದೆಗೂ ಕೂಡ ನೀನು ಕಾಡಿಗೆ ಬರುವಂತಹ ಇಚ್ಛೆ ಇರಲಿಲ್ಲ. ಆದುದರಿಂದ ಆ ಸತ್ತು ಹೋದ ತಂದೆಯ ಬಗ್ಗೆ ಚಿಂತೆ ಮಾಡಬೇಡ. ನೀನು ಮರಳಿ ಅಯೋಧ್ಯೆಗೆ ಬಾ. ಯಾರು ಪಟ್ಟದ ಮೇಲೆ ಕುಳಿತುಕೊಳ್ಳಬೇಕು ಎನ್ನುವ ಅಪೇಕ್ಷೆಯನ್ನು ಕೈಕೆ ಪಟ್ಟಿದ್ದಳು ಅಂತಹ ಭರತನೇ ನಿನ್ನನ್ನು ಒತ್ತಾಯಿಸ್ತಾನೆ. ನನಗೆ ಪಟ್ಟ ಬೇಡ, ಅಣ್ಣನೇ ಸಿಂಹಾಸನವನ್ನೇರಲಿ. ಮತ್ಯಾಕೆ ನೀನು ತಡ ಮಾಡುತ್ತಾ ಇದ್ದಿ? ಯಾರು ನೀನು ಕಾಡಿಗೆ ಹೋಗಬೇಕು ಎನ್ನುವುದಾಗಿ ಬಯಸಿದ್ದಳೋ ಅವಳೇ ನನ್ನ ಜೊತೆಯಲ್ಲಿ ಬಂದಿದ್ದಾಳೆ. ನಿನ್ನನ್ನು ಮರಳಿ ಅಯೋಧ್ಯೆಗೆ ಕರೆಯುತ್ತಿದ್ದಾಳೆ. ಹಾಗಿರುವಾಗ ದಶರಥನ ಆ ವಾಕ್ಯ ಎನ್ನುವ ಮಾತನ್ನು ಮರೆತು ಬಿಡು. ನೀನು ರಾಜ್ಯಕ್ಕೆ ಬಾ. ಸಾಲ ಮಾಡಿಯಾದರೂ ತುಪ್ಪ ತಿನ್ನಬೇಕು. ಯೌವನವಿರುವಾಗ ಅನುಭವಿಸಬೇಕು. ಹೀಗೆ ನಾಸ್ತಿಕವಾದವನ್ನು ಬೋಧನೆ ಮಾಡ್ತಾರೆ. ಭಕ್ತಿಪೂರ್ವಕವಾಗಿ ರಾಮ ಆ ಯೋಗಿಯ ಜೊತೆಯಲ್ಲಿ ಹೀಗೆ ಹೇಳ್ತಾನೆ. ಯೋಗಿರತುನ ಜಾಬಾಲಿ ನೀ ಕೇಳು, ಜಾಬಾಲಿ ಯೋಗಿರತುನ
ಪದವೇ ಯೋಗಿ ಕುಲರತುನ ಜಾಬಾಲಿನಿ ಹೀಗೆ ನಾಸ್ತಿಕವೆನುತ ಉಪದೇಶಿಸುವಿರೇಕೆ ಏಕೆ ಜಾಬಾಲಿ ಯೋಗಿ ಕುಲರತ್ನನೇ, ನನಗೆ ಅಪತ್ಯವಾದುದನ್ನು ಪಥ್ಯ ಎಂದು ಸಾಧಿಸುವುದಕ್ಕೆ ನೀನು ಹೋಗುವುದು ಬೇಡ. ಮನುಷ್ಯರನ್ನು ಮೃಗಗಳನ್ನಾಗಿಸುವ ಪ್ರಯತ್ನವನ್ನು ಮಾಡಬೇಡಿ. ತಂದೆ ಮಕ್ಕಳ ಸಂಬಂಧವನ್ನು ಇಷ್ಟು ಕೀಳಾಗಿ ಪರಿಗಣಿಸಬೇಡಿ ಎನ್ನುವುದಾಗಿ ಹೇಳುತ್ತಾ, ತಾನು ಸ್ಥಿರ ಪ್ರತಿಜ್ಞೆಯುಳ್ಳವ, ಪ್ರತಿಜ್ಞೆ ಮಾಡಿಯೇ ಹೊರಟಿದ್ದೇನೆ, ಅಯೋಧ್ಯೆಗೆ ಬೆನ್ನು ಹಾಕಿ ಹೊರಟಾಗ ಯಾವ ಸಂಕಲ್ಪವನ್ನು ನಾನು ಮಾಡಿದ್ದೇನೋ ಆ ಸಂಕಲ್ಪದಲ್ಲಿ ಬದಲಾವಣೆ ಇಲ್ಲ ಎಂದು ಗಟ್ಟಿಯಾಗಿ ಹೇಳುತ್ತಾ ಮಾರ್ಮಿಕವಾಗಿ ಜಾಬಾಲಿಯನ್ನು ಚುಚ್ಚಿ ನುಡಿಯುತ್ತಾನೆ ಹೀಗೆ. ಚಾರು ವೈದಿಕನಂತೆ ನಟಿಸುತ್ತರಿಯುದುಳು ತೀರಾ ನಾಸ್ತಿಕನಾಗಿ ಚಾರ್ವಾಕ ಮತವ ಪಿಡಿದು ಈ ರಸೆಯೊಳು ಪದೇಶವನ್ನೀಯಲ್ ಊರೂರು ನೀ ತಿರುಗುತ್ತಿರುವಂತಿದೆ, ಊರೂರು ನೀ ತಿರುಗುತ್ತಿರುವಂತಿದೆ ಮುನಿವರದ ಈ ರೀತಿ ನೀತಿ ಧರ್ಮಕ್ಕೆ ಬಹಿಷ್ಕೃತನಾಗಿ ತೋರುದಿಗ ನಿನ್ನದ ಜನದ ಯೋಧ್ಯಾಪುರದಿ ಸಾರಕ್ಯನುದೆ ಅರಸಿಕೊಳ್ಳುವುದೇ ಮಹಾಘೋಷ ಇದಕ್ಕೊಪ್ಪೆ ನಾನೆಂದನು, ಇದಕ್ಕೆ ಒಪ್ಪೆ ನಾನೆಂದನು. ಯೋಗಿ ಕುಲರತುರನೇ ಜಾಬಾಲಿ. ರಾಮನಿಗೆ ಜಾಬಾಲಿ ಮುನಿಗಳಲ್ಲಿ ಎಷ್ಟು ಕೋಪ ಬಂದಿತ್ತು ಎನ್ನುವುದು ಈ ಮಾತಿನಿಂದ ವ್ಯಕ್ತವಾಗುತ್ತದೆ. ಜಾಬಾಲಿ ಮುನಿಗೆ ರಾಮನಾಡುವ ಮಾತು, ಸ್ವಾಮಿ, ಪರಮ ವೈದಿಕರ ಹಾಗೆ ನೀವು ನಟನೆ ಮಾಡುತ್ತಾ ಇಷ್ಟು ಸಮಯ ಅಯೋಧ್ಯಾಪುರದಲ್ಲಿ ನೀವಿದ್ದೀರಿ. ನಮ್ಮ ತಂದೆ ದಶರಥ ಚಕ್ರವರ್ತಿಗಳು ವಸಿಷ್ಠ, ವಾಮದೇವ, ಜಾಬಾಲಿಯೇ ಮೊದಲಾದಂತಹ ಪುಣ್ಯ ಪುರುಷರ ಸಂಪರ್ಕದಿಂದಲಾಗಿ ತನ್ನ ಯೋಗ್ಯತೆಯನ್ನು ಮೆರೆದು ಚಕ್ರವರ್ತಿಯಾಗಿ ಮೆರೆದವ ಎನ್ನುವ ಅಹಂಕಾರದಿಂದ ಇದ್ದ. ಈಗ ನನಗೆ ಅರ್ಥವಾಗುತ್ತಾ ಇದೆ, ನಮ್ಮ ತಂದೆ ತಪ್ಪು ಮಾಡಿದ್ದಾರೆ. ಅಂದರೆ ನಿನ್ನಂಥವರಿಗೆ ಆಶ್ರಯ ಕೊಟ್ಟು ತಪ್ಪು ಕೆಲಸ ಮಾಡಿದ್ದಾನೆ ನನ್ನ ತಂದೆ ಎನ್ನುವ ಸೂಚನೆ ಬರುವ ರೀತಿಯಲ್ಲಿ ನಿನಗೆ ನನ್ನ ತಂದೆ ಅಯೋಧ್ಯೆಯಲ್ಲಿ ಆಶ್ರಯ ಕೊಡಕೂಡದಿತ್ತು. ಯಾಕೆ? ನೀನು ಬೋಧನೆ ಮಾಡುವುದು ಇದು ದುರ್ಬೋಧನೆ. ದಶರಥನ ಮಗನಾದ ನನಗೆ ಈ ರೀತಿಯಾಗಿ ನೀನು ನಾಸ್ತಿಕವಾದವನ್ನು ಬೋಧನೆ ಮಾಡುತ್ತಾ ಅಧಾರ್ಮಿಕ ವ್ಯವಹಾರವನ್ನು ನಡೆಸುವುದಕ್ಕೆ ಪ್ರಚೋದನೆ ಕೊಡುವವ ನೀನೊಬ್ಬ ಭಯೋತ್ಪಾದಕ. ನಿನ್ನಂಥವರು ಅಯೋಧ್ಯೆಯಲ್ಲಿ ಇರಕೂಡದು, ಇರಬಾರದಿತ್ತು ಎನ್ನುವ ಮಾತು ರಾಮನ ಬಾಯಿಯಿಂದ ಬಂದು ಹೋಗುತ್ತದೆ. ಪಕ್ಕದಲ್ಲೇ ಇದ್ದಾರೆ ವಸಿಷ್ಠರು. ರಾಮ ಇನ್ನೇನು ಹೆಚ್ಚು ನುಡಿಯುತ್ತಾನೆ ಎನ್ನುವ ಭಯದ ಜೊತೆಯಲ್ಲಿ ಜಾಬಾಲಿಗಳು ಎಲ್ಲಿ ಬೇಸರಗೊಳ್ಳುತ್ತಾರೋ ಎನ್ನುವ ಭಯ ಕೂಡ ವಸಿಷ್ಠರಿಗಿದೆ. ವಸಿಷ್ಠರು ರಾಮನನ್ನು ಸಮಾಧಾನಪಡಿಸ್ತಾರೆ. ಕೇಳಯ್ಯ ಶ್ರೀರಾಮ, ನಾನು ಭಯ ನುಡಿಯ ಬೇಡುವೆ ನಿನಗೀಗ ಲೋಕ ಪದ್ಧತಿಯ ರಾಮ.
ನೀನು ಜಾಬಾಲಿ ಮಹರ್ಷಿಗಳ ಬಗ್ಗೆ ಇಂತಹ ಭಾವನೆಯನ್ನು ತಳೆದದ್ದು ತಪ್ಪು. ಏಕೆಂದರೆ ಜಾಬಾಲಿಗಳು ಉದ್ದೇಶಪೂರ್ವಕವಾಗಿ ಚಾರ್ವಕ ಮತಬೋಧನೆ ಮಾಡಿದ್ದಲ್ಲ. ನಿನ್ನನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗಬೇಕು ಎನ್ನುವ ಇವರೆಲ್ಲರ ಅಪೇಕ್ಷೆಯನ್ನು ಪೂರೈಸುವುದಕ್ಕಾಗಿ ಭರತನ ಪರವಾಗಿ ಅವರು ಮಾತನಾಡಿದ್ದಾರೆ. ಅವರು ಪರಮ ಧಾರ್ಮಿಕರಿದ್ದಾರೆ, ಸತ್ಯಸಂಧರಿದ್ದಾರೆ. ಧಾರ್ಮಿಕ ವ್ಯವಹಾರದಲ್ಲಿ ಅವರದು ಅಚಲವಾದಂತಹ ಸಾಧನೆ. ಹೀಗೆ ಹೇಳುತ್ತಾ ಕೊನೆಯದಾಗಿ ವಸಿಷ್ಠರು ಕೂಡ ರಾಮನಿಗೆ ಹೇಳುತ್ತಾರೆ, ರಾಮ, ಭರತ ನಿನ್ನನ್ನು ಕರೆದ, ಜೊತೆಯಲ್ಲಿ ಇರುವವರೆಲ್ಲರೂ ನಿನ್ನನ್ನು ಕರೆಯುತ್ತಿದ್ದಾರೆ. ನಿನ್ನ ಚಿಕ್ಕಮ್ಮ ಕೈಕೇಯಿ ಕೂಡ ನಿನ್ನನ್ನು ಬಾ ಬಾ ಎಂದು ಕರೆಯುತ್ತಿದ್ದಾಳೆ. ಜಾಬಾಲಿ ಮುನಿಗಳು ಹೇಳಿದ್ದಾರೆ, ನಾನೂ ಕೂಡ ಹೇಳುವುದು ಅದನ್ನೇ. ಇದು ಭರತ ಅಳುತ್ತಿರುವ ದೃಶ್ಯವನ್ನು ನೋಡು. ನಾನೂ ನಿನಗೆ ಹೇಳುತ್ತೇನೆ, ಬಾ ಅಯೋಧ್ಯೆಗೆ ಹೊರಡು. ಆಗ ರಾಮ ವಸಿಷ್ಠರಿಗೆ ಉತ್ತರ ಕೊಡ್ತಾನೆ. ಬ್ರಹ್ಮಪುತ್ರರಾದಂತಹ ವಸಿಷ್ಠರೇ, ನಾನು ಹೇಳುವಂತಹ ಮಾತು ಇಷ್ಟೇ. ಅವರಿಗೆ ಕೊಟ್ಟ ಉತ್ತರವನ್ನೇ ನಿಮಗೂ ಕೊಡುತ್ತಾ ಇದ್ದೇನೆ. ನನ್ನ ನಿರ್ಧಾರದಲ್ಲಿ ಬದಲಾವಣೆ ಇಲ್ಲ. ನಾನು 14 ವರ್ಷ ಪೂರೈಸಿದ ನಂತರ ಮಾತ್ರ ರಾಜ್ಯ ಪ್ರವೇಶ ಮಾಡುವವ. ಅಷ್ಟರ ತನಕ ವನವಾಸ ದೀಕ್ಷಾ ಬದ್ಧತೆ ನನಗಿದೆ. ತನ್ನ ನಿರ್ಧಾರವನ್ನು ರಾಮ ಪ್ರಕಟ ಮಾಡ್ತಾನೆ. ಪಕ್ಕದಲ್ಲೇ ಇರುವಂತಹ ಭರತನಿಗೆ ಸಹಿಸುವುದಕ್ಕಾಗುವುದಿಲ್ಲ. ಭರತ ಸತ್ಯಾಗ್ರಹ ಮಾಡುವುದಕ್ಕೆ ಯೋಚಿಸ್ತಾನೆ. ಭರತನ ಸತ್ಯಾಗ್ರಹ ಹೇಗಿದೆ ನಾಳೆಯ ಸಂಚಿಕೆಯಲ್ಲಿ ನೋಡಿ. ಇಂದಿನ ಕಥಾಭಾಗಕ್ಕೆ ಮಂಗಳ ಪದವನ್ನು ಹಾಡುವುದಕ್ಕೆ ಅನುಮತಿಯನ್ನು ಯಾಚಿಸ್ತಾ ಇದ್ದೇವೆ. ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ. ಜಲದಲ್ಲಿ ಚಲಿಸುವ ಮತ್ಸ್ಯನಿಗೆ ಓದುವುದಂತೆ, ಜಲದಲ್ಲಿ ಚಲಿಸುವ ಮತ್ಸ್ಯನಿಗೆ ಹಿರಿಯ ಬೆನ್ನಲ್ಲಿ ಬಂದ ಕೂರ್ಮನಿಗೆ ಧರೆಯನ್ನು ಧರಿಸಿದ ವರಗವ ತಾರಗಿ ತರುಣನ ಕಾಯ್ದ ಚಿರರನು ಹೋಗೆ. ಮಂಗಲಂ ಜಯ ಮಂಗಲಂ ಶಿವ ಮಂಗಲಂ ನಿತ್ಯ ಮಂಗಲಂ ಶ್ರೀ ಭ್ರಮರಾಂಬಿಗೆ ಮಗ ಗಣಪಗೆ ಶ್ರೀ ಸುಬ್ರಹ್ಮಣ್ಯಗೆ ಶುಭ ಮಂಗಲೋ ನಿತ್ಯ ಮಂಗಲೋ ಶುಭ ಮಂಗಲೋ ನಿತ್ಯ ಮಂಗಲೋ ಮಂಗಲೋ ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.